ತಲೆ ತುಂಬ ಮುಂಡಾಸು, ಮುಂಡಾಸಿನ ಮೇಲೆ ಘರೆ, ಮೈ ಮೇಲೆ ಹಳದಿ ಬಣ್ಣದ ಅಂಗಿ, ಕೆಳಗೆ ಬಣ್ಣ ಬಣ್ಣದ ನೆರಿಗೆಯ ಪಟ್ಟಿಯ ತಿರಿಸು. ಹೀಗೆ ಇವರು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಸುತ್ತಲೂ ನಿಂತು ಗುಮ್ಮಟೆಯನ್ನ ಬಡಿಯುತ್ತಾ ಹಾಡುತ್ತಾ ನೃತ್ಯ ಮಾಡುವುದನ್ನ ನೋಡುವುದೇ ಒಂದು ಸೊಬಗು. ಅಷ್ಟಕ್ಕೂ ಏನಿದು ಅಂತೀರಾ? ಈ ವಿಶೇಷ ವರದಿ ನೋಡಿ. ಮರಾಠಿ ನಾಯಕ್ ಸಮುದಾಯದವರು ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಹೋಳಿ ಆಚರಣೆಯ ಪೂರ್ವಭಾವಿಯಾಗಿ ಶ್ರೀದೇವಿಗೆ ಕಾಣಿಕೆ ಸಲ್ಲಿಸುವ ವಾಡಿಕೆಯಂತೆ ಬೈಂದೂರು ಹಾಗೂ ಕುಂದಾಪುರ ವಲಯದ ಮರಾಠಿ ಸಂಘಗಳ ನೇತೃತ್ವದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಕುಣಿತ ಸಲ್ಲಿಸಿ ಕಾಣಿಕೆ ಸಮರ್ಪಿಸಿದರು. ಹೋಳಿ ಉತ್ತರ ಭಾರತದಲ್ಲಿ ಪ್ರಸಿದ್ಧಿ ಪಡೆದ ಹಬ್ಬ. ದಕ್ಷಿಣದಲ್ಲಿ ಇದರ ಆಚರಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯೇ. ಆದರೆ ತಲೆತಲಾಂತರದ ಹಿಂದೆ ಉತ್ತರದಿಂದ ವಲಸೆ ಬಂದು ಕರಾವಳಿಯಲ್ಲಿ ನೆಲೆಸಿರುವ ಕುಡುಬಿ ಹಾಗೂ ಮರಾಠಿ ಜನಾಂಗದವರು ಈ ಹಬ್ಬವನ್ನು ಈ ಭಾಗದಲ್ಲೂ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಹೋಳಿ ಹುಣ್ಣಿಮೆಗೆ ಕೆಲ ದಿನ ಮುಂಚಿತವಾಗಿ ಆರಂಭಗೊಂಡು ಹುಣ್ಣಿಮೆಯಂದು ಕೊನೆಗೊಳ್ಳುವ ಇವರ ಆಚರಣೆಗಳು ಅಪರೂಪ ಹಾಗೂ ವಿಶಿಷ್ಟವಾದುದು. ಬೈಂದೂರು ಮತ್ತು ಕುಂದಾಪುರ ವಲಯದ 35 ವಿವಿಧ ಭಾಗಗಳಿಂದ ವಿವಿಧ ವೇಷಭೂಷಣಗಳೊಂದಿಗೆ ಬಂದಿದ್ದ ಮರಾಠಿ ಸಮುದಾಯದವರು ಕಿರಿಯರು ಎನ್ನುವ ವಯಸ್ಸಿನ ಭೇದವಿಲ್ಲದೆ ಸಮುದಾಯದ ಹತ್ತಿರಕಟ್ಟೆಯ ಗುರಿಕಾರರು ಹಾಗೂ ಸಮುದಾಯದ ಪಡುಗೌಡರ ನೇತೃತ್ವದಲ್ಲಿ ಗುಮ್ಟೆ, ಮಥಳೆ, ತಾಳಗಳ ಬಡಿತದ ಮೂಲಕ ಪೌರಾಣಿಕ ಚರಿತ್ರೆಯ ಸಾಲುಗಳನ್ನು ಪದವಾಗಿ ಹೇಳುತ್ತಾ ಆಕರ್ಷಕವಾಗಿ ಕೊಲ್ಲೂರು ದೇವಸ್ಥಾನದ ಪ್ರಾಂಗಣದಲ್ಲಿ ಹೆಜ್ಜೆ ಹಾಕಿ ನರ್ತನ ಸೇವೆ ಸಲ್ಲಿಸಿದರು. ದೇಶ ವಿದೇಶದಿಂದ ಬಂದಿದ್ದ ಶ್ರೀದೇವಿಯ ಭಕ್ತರು ಹೋಳಿ ತಂಡದವರ ಸೇವೆಯನ್ನ ನೋಡಿ ಆನಂದಿಸಿದ್ದರಲ್ಲದೆ ಅವರೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಸಂಭ್ರಮಿಸಿದ್ರು. ಪ್ರಸ್ತುತ ದಿನಗಳಲ್ಲಿ ಆಧುನಿಕತೆಯ ಬೆಳವಣಿಗೆಗಳ ನಡುವೆಯೂ ಸಂಪ್ರದಾಯ ಹಾಗೂ ಕಟ್ಟುಪಾಡುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವುದು ಕಷ್ಟಕರ. ಆದರೆ ಮರಾಠಿ ನಾಯಕ್ ಸಮುದಾಯದವರು ಅನಾದಿ ಕಾಲದಿಂದಲೂ ಹಿರಿಯರು ಪಾಲಿಸಿಕೊಂಡು ಬಂದಿದ್ದ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರುವ ಮೂಲಕ ತಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಹೆಚ್ಚಿಸುತ್ತಿದ್ದಾರೆ. ಹೋಳಿ ಹಬ್ಬದ ನೃತ್ಯಕ್ಕೆ ಗುಮ್ಮಟೆಯು ಪ್ರಮುಖ ಆಕರ್ಷಣೆಯಾಗಿದ್ದು, ತಾಳ ಹಾಗೂ ಗುಮ್ಮಟೆಯನ್ನ ಬಾರಿಸುತ್ತಾ ಹೋಳಿ ನೃತ್ಯ ಮಾಡುತ್ತಾರೆ. ಹೋಳಿ ನೃತ್ಯದ ಹಾಡುಗಳು ರಾಮಾಯಣ, ಮಹಾಭಾರತದ ಕಥೆಯನ್ನ ಸಾರುತ್ತವೆ. ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ತಂತ್ರಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ನಿತ್ಯಾನಂದ ಅಡಿಗ, ಹಿರಿಯ ಅರ್ಚಕರಾದ ಎನ್ ನರಸಿಂಹ ಅಡಿಗ, ಶ್ರೀಧರ್ ಅಡಿಗ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಹಾಲಿಂಗ ನಾಯಕ್, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಶೆಟ್ಟಿ, ಹಿರಿಯ ಪತ್ರಕರ್ತ ರಾಜೇಶ್ ಕೆಸಿ, ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯ ಉಡುಪಿ ಜಿಲ್ಲಾ ಗೌರವಾಧ್ಯಕ್ಷ ವಿಶ್ವನಾಥ್ ಪೂಜಾರಿ, ಬೈಂದೂರು ಮರಾಠಿ ನಾಯಕ್ ಉದ್ಯೋಗಿಗಳ ಸಂಘದ ಅಧ್ಯಕ್ಷ ನಾರಾಯಣ್ ನಾಯಕ್ ಬ್ರಹ್ಮೇರಿ, ಸಿದ್ದೇಶ್ವರ ಮರಾಠಿ ಕ್ರೆಡಿಟ್ ಕೋಆಪರೇಟಿವ್ ಉಪಾಧ್ಯಕ್ಷ ಚಂದ್ರ ನಾಯಕ್ ಹರ್ಕೋಡು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉದಯ ನಾಯಕ್ ಕಣ್ಕಿಮಡಿ ಗೋಳಿಹೊಳೆ, ರಾಮನಾಯಕ್ ಕೆರೆಕಾಡು ಹಳ್ಳಿಹೊಳೆ, ನಾರಾಯಣ್ ನಾಯಕ್ ವಾಟಿಬಚ್ಚಲು, ನಾಗಪ್ಪ ಮರಾಠಿ ಹೊಸೂರು, ರಮೇಶ್ ನಾಯಕ್ ಜಡ್ಕಲ್, ಉಪನ್ಯಾಸಕ ಉದಯ ನಾಯಕ್ ಮಾನಂಚೆ ಉಪಸ್ಥಿತರಿದ್ದರು.
ಇವತ್ತು ನಾನು ಶ್ರೀ ಮೂಕಾಂಬಿಕಾ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಅನೇಕ ವರ್ಷಗಳಿಂದ ಬೈಂದೂರು ಮತ್ತು ಕುಂದಾಪುರ ತಾಲೂಕಲ್ಲಿ ನಮ್ಮ ಮರಾಠಿ ಸಮಾಜದವರು ವಾಸವಾಗಿದ್ದಾರೆ. ಅಲ್ಲಲ್ಲಿ ಒಂದು ಹೋಳಿ ಕೇರಿಯನ್ನು ಗುರಿಕಾರರ ಹತ್ತರಕಟ್ಟೆಯನ್ನು ಮಾಡಿಕೊಂಡು ಹೋಳಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಪ್ರತ್ಯೇಕವಾಗಿ ಪ್ರತಿ ವರ್ಷವೂ ತಾಯಿ ಮೂಕಾಂಬಿಕೆ ಸನ್ನಿಧಾನಕ್ಕೆ ಬಂದು ಕಾಣಿಕೆಯನ್ನು ಸಲ್ಲಿಸಿ ಸೇವೆಯನ್ನು ಕೊಟ್ಟು ಪ್ರಸಾದವನ್ನು ಪಡೆದು ಹೋಗ್ತಾ ಇದ್ರು. ಆದರೆ ಈ ವರ್ಷ ನಾನು ಇಲ್ಲಿ ಸಮಿತಿಯಲ್ಲಿ ಇರುವುದರಿಂದ ನಮ್ಮ ಈ ಭಾಗದ ವ್ಯವಸ್ಥೆಗೆ ನಾನು ಈ ವ್ಯವಸ್ಥೆಯಲ್ಲಿ ಮೂಕಾಂಬಿಕೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಬಂದಿರುವುದರಿಂದ ನಮ್ಮವರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು. ಪ್ರತ್ಯೇಕ ಮಾಡೋದಕ್ಕಿಂತ ನಾವು ಸಾಮೂಹಿಕವಾಗಿ ಒಂದು ದಿನ ನಾವೆಲ್ಲರೂ ಒಗ್ಗಟ್ಟಾಗಿ 36ಕ್ಕೂ ಹೆಚ್ಚು ಗುರಿಕಾರರ ಹತ್ತರಕಟ್ಟೆ ಇದೆ, ನಾವೆಲ್ಲ ಒಟ್ಟಾಗಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ಹೇಳಿ ನಾವು ಒಂದು 15 ದಿವಸದ ಮುಂಚೆಯೇ ನಾವು ಕಾರ್ಯಸೂಚಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕೇರಿಯಿಂದಲೂ ಗುರಿಕಾರರು, ಪಡಗೌಡರು, ಹಾಗೆ ಪಾತ್ರಿಗಳು, ಸಮಸ್ತ ಮರಾಠಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಣಿಕೆಯನ್ನು ಸಲ್ಲಿಸಿ ಹಾಗೆ ತಾಯಿಯ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ ಕೂಡ. ಇವತ್ತು ಶಕ್ತಿಪೀಠ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನ ಸರಿಸುಮಾರು 36 ಹೋಳಿ ಕೇರಿಯ ಮರಾಠಿ ಬಾಂಧವರು ಇವತ್ತು ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ನಾವು ಬಂದಿದ್ದೆವು. ಉದ್ದೇಶ ಇಷ್ಟೇ, ನಮ್ಮಲ್ಲಿ ಹೋಳಿ ಹಬ್ಬದ ಆಚರಣೆ ಎಷ್ಟೋ ವರ್ಷಾನುಗಟ್ಟಲೆ ಹಿಂದಿನಿಂದ ಆಚರಿಸಿಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೊಂದು ಸಂಪ್ರದಾಯ ಇದೆ. ನಾವು ಹೋಳಿ ಹಬ್ಬವನ್ನು ಆಚರಿಸುವ ಮೊದಲು ದೇವಸ್ಥಾನಗಳಿಗೆ, ವಿಶೇಷವಾಗಿ ಶೃಂಗೇರಿ ಮಠಕ್ಕೆ ಹೋಗಿ ನಾವು ಗುರು ಕಾಣಿಕೆಯನ್ನು ಸಲ್ಲಿಸ್ತೇವೆ. ಅದಾದಮೇಲೆ ಶಕ್ತಿಪೀಠ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದುಕೊಂಡು ಗುರು ಕಾಣಿಕೆಯನ್ನು ಸಲ್ಲಿಸಿ ಆದಮೇಲೆ ನಾವು ನಮ್ಮ ಹೋಳಿ ಕೇರಿಯ ಚಪ್ಪರಕ್ಕೆ ಹೋಗಿ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿಕೊಳ್ತಾ ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಸುಮಾರು ಹೋಳಿ ಹಬ್ಬ ಅಂದರೆ ಹೋಳಿ ಹುಣ್ಣಿಮೆ ಆಗುವವರೆಗೆ ಸುಮಾರು 9-10 ದಿವಸನೂ ಕೂಡ ಕೆಲವು ಕೇರಿಗಳಲ್ಲಿ ಆಗಬಹುದು. ಅದನ್ನು ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಆ ಪ್ರಕಾರ ನಾವು ಹೋಗ್ತಾ ಇದ್ದೇವೆ. ತುಂಬ ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಇವತ್ತಿನ ನಮ್ಮ ಮರಾಠಿ ಸಮುದಾಯದ ಯುವ ಜನಾಂಗಕ್ಕೆ ಅದು ಬೆಳಕಾಗಬೇಕು, ಅದು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಬೇಕು ಎಂತಕ್ಕಂಥ ಉದ್ದೇಶ ಒಂದು ಕಡೆ ಆದರೆ, ಮತ್ತೊಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ. ಇವತ್ತು ಹೋಳಿ ಹಬ್ಬಕ್ಕೆ ಅದರದೇ ಆದಂಥ ಒಂದು ಮಹತ್ವ ಎನ್ನುವಂತಹದ್ದು ಇದೆ. ನಮ್ಮಲ್ಲಿ ಇವತ್ತು ಗುಂಟೆ ವಾದ್ಯಗಳಿರಬಹುದು, ಬೇರೆ ಬೇರೆ ಪೋಷಾಕುಗಳಿರಬಹುದು, ವೇಷಭೂಷಣಗಳಿರಬಹುದು, ಅವೆಲ್ಲವೂ ಕೂಡ ನಮ್ಮ ದೈವಸ್ಥಾನವೋ ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾವು ಗುರು ಕಾಣಿಕೆಯನ್ನು ಸಲ್ಲಿಸಿ ಆದ ಮೇಲೆ ನಾವು ಊರು ಕೇರಿಯನ್ನು ತಿರುಗ್ತೇವೆ, ಪೇಟೆಗಳಿಗೆ ಹೋಗ್ತೇವೆ. ಉದ್ದೇಶ ಏನಪ್ಪಾ ಅಂದರೆ ಸಂಸ್ಕೃತಿಯನ್ನು ಬಿಂಬಿಸಬೇಕು ಎಂತಕ್ಕಂಥ ಒಂದು ಉದ್ದೇಶ. ಆ ಉದ್ದೇಶಕ್ಕಾಗಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಬರ್ತಾ ಇದ್ವಿ. ಆದರೆ ತಂಡವಾಗಿ ನಾವು ಒಗ್ಗಟ್ಟಾಗಿ ಬರ್ತಾ ಇಲ್ಲವಾಗಿತ್ತು. ಇವತ್ತು ನಾವು ಒಗ್ಗಟ್ಟಾಗಿ ಏಕತೆಯಿಂದ ನಾವು ಬಂದು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥವರು ಶ್ರೀ ಮಹಾಲಿಂಗ ನಾಯಕ್ ಜೋಗಿ ಜಡ್ಡು ಅವರ ಮುಂದಾಳತ್ವದಲ್ಲಿ, ಅವರ ಮಾರ್ಗಸೂಚನೆಯಂತೆ ನಾವೆಲ್ಲ ಇವತ್ತಿನ ಕಾರ್ಯಕ್ರಮ ಏನಿದೆ, ಏನು ಆಯೋಜನೆ ಮಾಡಿದ್ದೇವೆ ಅದಕ್ಕೆಲ್ಲ ಸಂಪೂರ್ಣ ಕಾರಣಕರ್ತರು ಅವರೇ ಆಗಿರ್ತಾರೆ. ಆಮೇಲೆ ಒಂದು 36 ಕೇರಿಯ ಗೌಡ್ರು ಅಂದರೆ ಗುರಿಕಾರರು ಮತ್ತೆ ಪಡುಗೌಡ್ರು ಅಥವಾ ಆ ಕೇರಿಗೆ ಸಂಬಂಧಪಟ್ಟಂತ ಪಾತ್ರಿಗಳು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿರ್ತಕ್ಕಂಥ ಎಲ್ಲ ಮರಾಠಿ ಬಾಂಧವರು ತುಂಬ ಖುಷಿಯಿಂದ, ಅಂದರೆ ಒಂದು ಸಾಮರಸ್ಯವನ್ನ, ಏಕತೆಯನ್ನ, ಐಕ್ಯತೆಯನ್ನ, ಸೌಹಾರ್ದತೆಯನ್ನ ಬಿಂಬಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ. ಅದರ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥ ಮಹಾಲಿಂಗ ನಾಯಕ್ ಜೋಗಿ ಜಡ್ಡು ಅವರಿಗೆ, ವ್ಯವಸ್ಥಾಪನಾ ಸಮಿತಿಯವರಿಗೆ, ಆಡಳಿತ ಮಂಡಳಿಯವರಿಗೆ, ನಮ್ಮ ಜನಾಂಗದ ಪರವಾಗಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ವೀಕೆ